ರಾಜ್ಯ ಸರ್ಕಾರದಿಂದ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರ ಘೋಷಣೆಯನ್ನ ಮಾಡಿದೆ. ಇದರಿಂದಾಗಿಯೇ ಬಿಜೆಪಿ ವೋಟ್ ಬ್ಯಾಂಕ್ ರಾಜಕಾರಣ ಗೊತ್ತಾಗ್ತಾ ಇದೆ. ಶಿರಾ ಉಪಚುನಾವಣೆ ಬಂದಾಗ ಗೊಲ್ಲರ ಅಭಿವೃದ್ಧಿ ನಿಗಮ ಮಾಡಿದ್ರು. ಬಸವ ಕಲ್ಯಾಣ ಚುನಾವಣೆಯನ್ನ ಮುಂದಿಟ್ಟುಕೊಂಡು ನಿಗಮ ಸ್ಥಾಪನೆ ಮಾಡಿದ್ದಾರೆ ಎಂದು ಮಾಜಿ ಸಚಿವ ಶಾಸಕ ಯುಟಿ ಖಾದರ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ರಾಜ್ಯದ ಜನತೆಗೆ ಯಾರು ಜಾತಿ ಓಲೈಕೆ ಮಾಡ್ತಿರುವುದು ಗೊತ್ತಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ಜಾತಿಯವರು ಇದ್ದಾರೆ. ಎಲ್ಲಾ ಜಾತಿಯ ಅಭಿವೃದ್ಧಿ ನಿಗಮವೂ ಬೇಕು. ಉಪಚುನಾವಣೆ ಬಂದ್ರೆ ಮಾತ್ರ ಅಭಿವೃದ್ಧಿ ನಿಗಮ ಘೋಷಣೆ ಮಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ಜಾತಿ ಅಭಿವೃದ್ಧಿ ನಿಗಮ ಬೇಕು. ರಾಜ್ಯದ ಬೊಕ್ಕಸದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಹಕ್ಕಿದೆ ಎಂದು ಹೇಳಿದರು. ಸರ್ಕಾರ ವೋಟ್ ಬ್ಯಾಂಕ್ ರಾಜ್ಯಕ್ಕೆ ಇವತ್ತು ಬಿಜೆಪಿ ಮಾಡ್ತದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ನಮಗೆ ಕಾಣ್ತದೆ. ಅವರು ಬೇರೆಯವ್ರಿಗೆ ಹೇಳ್ತಾರೆ ಓಲೈಕೆ ರಾಜಕ್ಕೆ ಮಾಡೋದು ಇವರು ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಾಗ್ತದೆ. ಆದ ಕಾರಣ ಸ್ವಾಭಾವಿಕ ಅಲ್ಲ, ಕ್ರಿಸ್ತ ಅಭಿವೃದ್ಧಿ ನಿಗಮ ಹಿಂದೆ ಮಾಡಿದ್ದನ್ನು ರದ್ದುಪಡಿಸಿದ್ದು ಯಾಕೆ? ದಕ್ಷಿಣ ಕನ್ನಡ ಜಿಲ್ಲೆಗೆ ಬಿಲ್ಲವರ ಅಭಿವೃದ್ಧಿ ನಿಗಮ, ಅಭಿವೃದ್ಧಿ ಪ್ರಾಧಿಕಾರ ನಿಗಮ ಬೋರ್ಡ್, ಕುಲಾಲ ಅಭಿವೃದ್ಧಿ ನಿಗಮ, ಗಟ್ಟಿ ಸಮುದಾಯದ ಅಭಿವೃದ್ಧಿ ನಿಗಮ, ಅದೇ ರೀತಿ ಬಂಟ ಸಮುದಾಯದ ಅಭಿವೃದ್ಧಿ ನಿಗಮ, ಅದೇ ರೀತಿ ಕೊಟ್ಟಾರಿ ಅಭಿವೃದ್ಧಿ ನಿಗಮ ಮತ್ತು ಗಾಣಿಗ ಅಭಿವೃದ್ಧಿ ನಿಗಮ, ಅದೇ ರೀತಿ ಕೋಟೆ ಸಮುದಾಯದ ಕೋಟೆ ಅಭಿವೃದ್ಧಿ ನಿಗಮ, ಎಲ್ಲರಿಗೊಂದು ನಿಗಮ ಮಾಡಲಿ. ತಾರತಮ್ಯ ಈಗ ಇದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರಲಿಕ್ಕೆ ಇಲ್ಲಿ ಉಪಚುನಾವಣೆ ಬರಬೇಕಾ?